ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತಾನು ನಾವು ಒತ್ತಾಯ ಮಾಡ್ತಾ ಬರ್ತಾ ಇದ್ದೀವಿ. ಈ ಖಾಸಗಿ ರಂಗದ ಹತ್ರ ಸುಮಾರು ಆಸ್ಪತ್ರೆಗಳಿದೆ, ಆದ್ರೆ ಸರ್ಕಾರಿ ರಂಗದ ಏನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ನಿರಂತರ ಹೋರಾಟ ಮಾಡಿದ ಭಾಗವಾಗಿ ಪುತ್ತೂರಿನ ಬನ್ನೂರಲ್ಲಿ ಒಂದು 40 ಎಕರೆ ಜಾಗವನ್ನ ಮೀಸಲಿಟ್ಟಿದ್ದಾರೆ. ಆದ್ರೆ ಆ ನಂತರ ಇತ್ತೀಚಿನ ಒಂದು ಬಜೆಟ್ ನಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನ ತರ್ತೀವಿ ಅಂತ ಬರೀ ಒಂದು ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ. ಆದ್ರೆ ಈವರೆಗೂ ಕೂಡ ಆ ಒಂದು ಘೋಷಣೆಯನ್ನು ಈಡೇರುವ ನಿಟ್ಟಿನಲ್ಲಿ ಅದಕ್ಕೆ ಹಣಕಾಸನ್ನು ಮೀಸಲಿಡುವಂತ ಯಾವ ಕ್ರಮವನ್ನು ಕೂಡ ಸರ್ಕಾರಗಳು ಮಾಡ್ತಾ ಇಲ್ಲ. ಅಥವಾ ಒಂದು ಮೆಡಿಕಲ್ ಕಾಲೇಜ್ ಬೇಕಿದ್ರೆ ಅಲ್ಲಿಯ ತಾಲೂಕು ಆಸ್ಪತ್ರೆಗಳನ್ನ ಅಭಿವೃದ್ಧಿ ಮಾಡಬೇಕು, ಅದನ್ನ ಮೇಲ್ದರ್ಜೆಗೇರಿಸುವಂತ ಕೆಲಸ ಆಗಬೇಕು. ಅದು ಕೂಡ ಆಮೆ ವೇಗದಲ್ಲಿ ನಡೆಯುತ್ತಾ ಇದೆ, ಅದು ಕೂಡ ಆಗ್ತಾ ಇಲ್ಲ. ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹಳ ಪ್ರಮುಖ ಬೇಡಿಕೆ ಆಗಿರ್ತಕ್ಕಂಥ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರಕ್ಕೆ ಈವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ಈ ಸರ್ಕಾರ ಜನರ ಪರವಾಗಿ ಇದೆಯಾ ಇಲ್ಲ ಅನ್ನೋದನ್ನ ಇದರಲ್ಲಿ ಅರ್ಥ ಮಾಡ್ಲಿಕ್ಕೆ ಆಗ್ತಾ ಇದೆ. ಅಂದ್ರೆ ಖಾಸಗಿ ರಂಗದ 10 ಖಾಸಗಿ ಮೆಡಿಕಲ್ ಕಾಲೇಜ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಗಲ್ಲಿಗೊಂದರಂತೆ ಖಾಸಗಿ ಆಸ್ಪತ್ರೆಗಳು ಇವತ್ತು ತಲೆ ಎತ್ತುತ್ತಾ ಇದೆ. ಆದ್ರೆ ಸರ್ಕಾರದ ರಂಗದ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇವತ್ತು ಮೂಲಭೂತ ಸೌಕರ್ಯ ಇಲ್ಲದೆ, ವೈದ್ಯರಿಲ್ಲದೆ, ಮದ್ದಿಲ್ಲದೆ, ಯಾವುದೇ ರೀತಿಯ ಸೌಕರ್ಯ ಇಲ್ಲದೆ ಇವತ್ತು ಜನ ಅಲ್ಲಿಗೆ ಹೋಗದಂತ ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಸರ್ಕಾರದ ವೈದ್ಯಕೀಯ ಅಧಿನಿಯಮ ಏನ್ ಹೇಳುತ್ತೆ? 30,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕು. ಆದರೆ ಇದೆಯಾ ಇಲ್ಲಿ? ಎಲ್ಲಿದೆ? 30,000 ಜನಸಂಖ್ಯೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲಿದೆ? ಎಲ್ಲೂ ಇಲ್ಲ. ಬಹಳ ಬುದ್ಧಿವಂತರು, ವಿದ್ಯಾವಂತರು ಇರತಕ್ಕಂಥ ಜಿಲ್ಲೆ ಮತ್ತು ಆರೋಗ್ಯವನ್ನ ಬಹಳ ಕಾಳಜಿ ಇಟ್ಟು ಬದುಕ್ತಕ್ಕಂಥವ್ರು ಇರ್ತಕ್ಕಂಥ ಜಿಲ್ಲೆ. ಆದರೆ ವಿಪರ್ಯಾಸ ಏನಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಲ್ಲಿ ದುಡ್ಡಿದೆಯೋ, ಯಾರಲ್ಲಿ ಹಣಕಾಸಿನ ವ್ಯವಸ್ಥೆ ಇದೆ, ಅವರಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆ ಸಿಗ್ತದೆ. ಯಾರು ಬಡವರಿದ್ದಾರೆ, ಯಾರಲ್ಲಿ ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಅವರಿಗೆ ಚಿಕಿತ್ಸೆ ಇಲ್ಲ ಎನ್ನುವಂತ ಒಂದು ಪರಿಸ್ಥಿತಿ. ದುಡ್ಡಿದ್ದವರಿಗೆ ಚಿಕಿತ್ಸೆ, ದುಡ್ಡಿಲ್ಲದವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ಇಲ್ಲದಂತಹ ಪರಿಸ್ಥಿತಿ. ಒಂದೇ ರೀತಿಯ ಚಿಕಿತ್ಸೆಗೆ, ಒಂದೇ ರೀತಿಯ ಆರೋಗ್ಯದ ಕ್ರಮಗಳಿಗೆ ಬೇರೆ ಬೇರೆಯಾದಂತಹ ದರಗಳನ್ನ ಕೊಡಬೇಕು. ಒಂದು ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾದ್ರೆ ಅಲ್ಲಿ ಆ ಶಸ್ತ್ರಚಿಕಿತ್ಸೆಯಲ್ಲಿ ಆ ರೋಗಿ ಯಾವ ಬೆಡ್ ಅನ್ನ ತಗೊಂಡಿದ್ದಾನೆ, ಜನರಲ್ ವಾರ್ಡ್ ಅಲ್ಲಿ ಇದ್ದಾನ ಅಥವಾ ಸಪರೇಟ್ ಆದಂತ ಒಂದು ರೂಮ್ ಅನ್ನ ತಗೊಂಡಿದ್ದಾನ, ಅದರಲ್ಲಿ ಡಿಲಕ್ಸ್ ರೂಮ್ ತಗೊಂಡಿದ್ದಾರ ಅಥವಾ ಅದಕ್ಕಿಂತಲೂ ಉತ್ತಮ ಮಟ್ಟದ ರೂಮ್ ಅನ್ನ ತಗೊಂಡಿದ್ದಾನ, ಅದರ ಮೇಲೆ ಶಸ್ತ್ರಚಿಕಿತ್ಸೆ ಮಾಡತಕ್ಕಂತ ವೈದ್ಯರು ದರ ವಿಧಿಸ್ತಾ ಇದ್ದಾರೆ. ಇದು ಭ್ರಷ್ಟ ವ್ಯವಸ್ಥೆಗೆ ಒಂದು ಕೈಗಡ್ಡೆ ಅಂತ ನಾನು ಹೇಳುವಂತ. ಒಂದೇ ರೀತಿಯ ಚಿಕಿತ್ಸೆಗೆ ಜನರಲ್ ವಾರ್ಡ್ ಇದ್ದವರಿಗೆ 25,000 ಹಾಕ್ತಾರೆ, ಇನ್ನೊಂದು ರೂಮ್ ನಲ್ಲಿ ಇದ್ದವರಿಗೆ 50,000 ಹಾಕ್ತಾರೆ. ಡಿಲಕ್ಸ್ ಹುಡುಕುವಂತ ಸಂದರ್ಭದಲ್ಲಿ ಮೊದಲಿಗೆ ನಮಗೆ ಉತ್ತರ ಸಿಗುವಂತದ್ದು, ಮೊದಲಿಗೆ ಈ ಉತ್ತರವನ್ನ ಕೊಡುವಂತದ್ದು, ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು. ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದ್ರೆ ಇಲ್ಲಿನ ಬಡವರು, ಇಲ್ಲಿನ ಇವತ್ತು ಆರ್ಥಿಕವಾಗಿ ದುರ್ಬಲ ಆಗಿರ್ತಕ್ಕಂಥವರ ಮನೆಯ ಮಕ್ಕಳು ಕೂಡ ವೈದ್ಯರಾಗುವಂತ ಅವಕಾಶಗಳಿರ್ತದೆ. ಅವರು ವೈದ್ಯರಾದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೋಗಿಗಳಿಗೆ ಇವತ್ತು ಬಹಳ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನ ಕೊಡಬಹುದು. ಅವರ ಕನ್ಸಲ್ಟೆಂಟ್ ಫೀಸ್ ಇವತ್ತು 500,000 ಇದ್ದದ್ದು 200 ರೂಪಾಯಿಗೆ ಅವರ ಕನ್ಸಲ್ಟೆಂಟ್ ಫೀಸ್ ಅನ್ನು ತೆಗೆದು ಚಿಕಿತ್ಸೆಯನ್ನ ಪಡೆಯುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ಈ ರೀತಿಯ ಭ್ರಷ್ಟತೆಯಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ, ಈ ರೀತಿಯ ಅಸಮಾನ ಆರೋಗ್ಯ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಇರ್ತಕ್ಕಂಥ ಏಕೈಕ ಒಂದು ದಾರಿ ಇವತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು. ಅದರ ಜೊತೆಯಲ್ಲಿ ಇಲ್ಲಿನ ಖಾಸಗಿ ಆಸ್ಪತ್ರೆಗಳನ್ನ ಇವತ್ತು ನಿಯಂತ್ರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಕ್ರಮಗಳು ಬರಬೇಕು. ಆ ಕ್ರಮಗಳು ಯಾವುದು ಅಂತ ಹೇಳಿದ್ರೆ, ಇಲ್ಲಿರತಕ್ಕಂತ ಸರ್ಕಾರಿ ಆಸ್ಪತ್ರೆಗಳನ್ನ ಬಲಪಡಿಸ್ತಕ್ಕಂಥದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ನೇಮಕಗಳನ್ನ ಮಾಡತಕ್ಕಂಥದ್ದು, ಸರ್ಕಾರಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರುಗಳನ್ನ ನೇಮಕ ಮಾಡತಕ್ಕಂಥದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಚಿಕಿತ್ಸೆಗಳನ್ನ ಸಿಗುವಂತ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ
ಈಗಾಗಲೇ ನಾವು ಡಿವೈಎಫ್ ಎತ್ತಿರ್ತಕ್ಕಂಥ ಬೇಡಿಕೆ ಪ್ರಮುಖವಾಗಿ ಕ್ಯಾನ್ಸರ್ ರೋಗ ಬಂದಾಗ, ಹೃದಯದ ರೋಗಗಳು ಬಂದಾಗ ಇವತ್ತು ಜನ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇದೆ. ಸ್ವಾಭಿಮಾನವನ್ನು ಬಿಟ್ಟು ಇವತ್ತು ಭಿಕ್ಷೆ ಎತ್ತಕ್ಕಂಥ ಪರಿಸ್ಥಿತಿ ಇದೆ. ಸಾಮಾನ್ಯ ಕ್ರೌಡ್ ಫಂಡಿಂಗ್ ಮಾಡುವವರಿಗೆ ನೀವು ಐಸಿಯು ಒಳಗಡೆವರೆಗೆ ಬಿಡ್ತೀರಲ್ಲ, ಯಾಕೆ ಇಲ್ಲಿನ ಮಾಧ್ಯಮದವರಿಗೆ ಬಿಡುವುದಿಲ್ಲ? ಯಾಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿನ ವ್ಯವಸ್ಥೆಗಳು ಮಾಧ್ಯಮದವರ ಕಣ್ಣಿಗೆ ಬಂದಾಗ ಖಾಸಗಿ ಆಸ್ಪತ್ರೆಯವರ ಬಣ್ಣ ಬಯಲಾಗ್ತದೆ ಎನ್ನುವ ಕಾರಣಕ್ಕಾಗಿ ನೀವು ಬಿಡೋದಿಲ್ಲ. ದುಡ್ಡು ಬೇಕು, ದುಡ್ಡು ತರಲಿಕ್ಕೋಸ್ಕರ ನೀವು ಕ್ರೌಡ್ ಫಂಡಿಂಗ್ ಮಾಡಿ ತರಬಹುದು. ಇನ್ಯಾವುದೇ ರೀತಿಯಲ್ಲಿ ದುಡ್ಡನ್ನು ತಂದು ಆಸ್ಪತ್ರೆಗೆ ತುಂಬಿಸಬೇಕಾದ್ರೆ ಎಲ್ಲಿ ಕೂಡ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಅವಕಾಶ ಕೊಡ್ತೀರಿ. ಇವತ್ತು ಈ ರೀತಿಯ ಒಂದು ವ್ಯವಸ್ಥೆಯನ್ನ ಬದಲಾವಣೆ ಮಾಡಬೇಕಾದ್ರೆ ಜಿಲ್ಲೆಯಲ್ಲಿ ಇವತ್ತು ಸ್ವಾಭಿಮಾನದಿಂದ ಜನ ಬದುಕಬೇಕಾದ್ರೆ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಬಲಪಡಿಸುವ ಜೊತೆಯಲ್ಲಿ ಇವತ್ತು ಹೃದ್ರೋಗ ಸಂಬಂಧಿತ ಕಾಯಿಲೆಗಳಿಗೆ ಜಯದೇವ ಆಸ್ಪತ್ರೆಯ ಘಟಕ ಹಾಕಬೇಕು. ಕ್ಯಾನ್ಸರ್ ಕಾಯಿಲೆಗಳಿಗೆ ಕಿದ್ವಾಯಿ ಆಸ್ಪತ್ರೆಯ ಇವತ್ತು ಚಿಕಿತ್ಸೆಗೆ ಘಟಕವನ್ನು ಆರಂಭ ಮಾಡಬೇಕು. ಈ ಜಿಲ್ಲೆಯ ರಾಜ್ಯದ ಆರೋಗ್ಯ ಮಂತ್ರಿಗಳು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿ ಹೇಳ್ತಾ ಇದ್ದಾರೆ, ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪತ್ತೆ ಆಗಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಲಿಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ವಾ? ಇವತ್ತು ಆ ರೀತಿಯ ಕ್ಯಾನ್ಸರ್ ಚಿಕಿತ್ಸೆಗಳಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಎಷ್ಟು ದುಡ್ಡನ್ನ ನೀವು ಸರ್ಕಾರದಿಂದ ಭರಿಸಿದ್ದೀರಿ, ಆ ದುಡ್ಡನ್ನ ಉಳಿಸ್ತಕ್ಕಂಥ ಕೆಲಸವನ್ನ, ಆ ದುಡ್ಡನ್ನ ಸರ್ಕಾರದ ಬೊಕ್ಕಸದಿಂದ ಇವತ್ತು ವ್ಯರ್ಥ ಆಗದಂತೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮಗಿಲ್ವಾ? ಆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದರೂ ನೀವಲ್ವಾ ಎನ್ನುವಂತ ಪ್ರಶ್ನೆಗೆ ಉತ್ತರ ಕೊಡಬೇಕು. ಒಂದು ಕೀಮೋಥೆರಪಿ ಮಾಡಬೇಕಾದ್ರೆ ಅಥವಾ ಕ್ಯಾನ್ಸರ್ನ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಸರ್ಕಾರದ ದುಡ್ಡನ್ನ ಖಾಸಗಿ ಆಸ್ಪತ್ರೆಗಳಿಗೆ ಎತ್ತಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ನಿಲ್ಬೇಕು. ಇವತ್ತು ಜಿಲ್ಲೆಯಲ್ಲಿ ಎಂಪಿ ಇರಲಿ, ನಿಮ್ಮ ಆಫೀಸಿಗೆ ಈ ರೋಗಿಗಳ ಕುಟುಂಬದವರು ಬರಬೇಕು, ಬಂದು ಕಣ್ಣೀರು ಹಾಕ್ಬೇಕು, ನಿಮ್ಮ ಕೈಕಾಲು ಹಿಡಿಬೇಕು. ಮುಖ್ಯಮಂತ್ರಿಗಳ ನಿಧಿಯಿಂದ 25,000 50,000 ಬಳಸಿಕೊಳ್ಳಿಕ್ಕೆ ನಿಮ್ಮ ಕಚೇರಿ ಅಲಿಬೇಕು. ಈ ಜಿಲ್ಲೆಯಲ್ಲಿ ಸ್ವಾಭಿಮಾನ ಇರ್ತಕ್ಕಂಥವ್ರು, ಈ ತುಳುನಾಡಿನ ಮಕ್ಕಳು ಸ್ವಾಭಿಮಾನ ಇರ್ತಕ್ಕಂಥವ್ರು, ಆ ಸ್ವಾಭಿಮಾನ ಇರ್ತಕ್ಕಂಥವರಿಗೆ ಇವತ್ತು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ. ಇವತ್ತು ಅವರು ಬೇಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಿ. ಈ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ಕಿದ್ವಾಯಿ ಮತ್ತು ಜಯದೇವ ಆಸ್ಪತ್ರೆ ಬಾರದ ರೀತಿಯಲ್ಲಿ ತಡಿತಾ ಇದ್ದಾರೆ. ಅವರ ರಾಜಕಾರಣ ಮಾಡಲಿಕ್ಕಾಗಿ ಅವರ ಕಚೇರಿಗೆ ರೋಗಿಗಳು ಬಂದು ಕಣ್ಣೀರು ಹಾಕಬೇಕು, ಮತ್ತೆ ಪತ್ರಿಕೆಗಳಲ್ಲಿ ಕೊಡಬೇಕು. ಇವರು ಶಿಫಾರಸು ಮಾಡಿ 50,000 ಕೊಡಿಸ್ತಾರೆ, ಇವರು ಶಿಫಾರಸು ಮಾಡಿ 25,000 ಕೊಡಿಸ್ತಾರೆ ಅಂತ ಹೇಳಿ ನಾಚಿಕೆ ಆಗಬೇಕು. ಈ ವ್ಯವಸ್ಥೆಗೆ ನಾಚಿಕೆ ಆಗಬೇಕು. ಇವರ ಅಪ್ಪನ ಆಸ್ತಿಯನ್ನ ಮಾರಾಟ ಮಾಡಿ ಜನರಿಗೆ ಬಿಡುಗಡೆ ಮಾಡಿದ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಚಿಕಿತ್ಸೆಗಾಗಿ ಇಂಥವನಿಗೆ ದುಡ್ಡು ಕಟ್ಟಿದ್ದೇವೆ ಅಂತ ಹೇಳಿ ಜನರ ಸ್ವಾಭಿಮಾನವನ್ನ ಹಾಳು ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇರುವಂತದ್ದು ಈ ಜಿಲ್ಲೆಯ ಜನಪ್ರತಿನಿಧಿಗಳು. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಎರಡೂ ಪಕ್ಷದ ಇವತ್ತು ಜನಪ್ರತಿನಿಧಿಗಳು ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡ್ತಾ ಇದ್ದಾರೆ. ಜನರ ಸ್ವಾಭಿಮಾನವನ್ನ ಹಾಳು ಮಾಡಿದ್ದಾರೆ. ಜನರನ್ನು ಇವತ್ತು ಭಿಕ್ಷೆಗೆ ಕೈ ಚಾಚುವಂತ ಮಾಡಿದ್ದಾರೆ. ಈ ವ್ಯವಸ್ಥೆ ಬದಲಾಗಬೇಕಾದ್ರೆ ಈ ಜಿಲ್ಲೆಯ ಜನ ನೀವು ಎದ್ದೇಳಬೇಕು. ಈ ಜಿಲ್ಲೆಯ ಜನ ಇವತ್ತು ಪ್ರಶ್ನೆಗಳನ್ನು ಮಾಡಬೇಕು. ಖಾಸಗಿ ಆಸ್ಪತ್ರೆ ಅಂತ ಹೇಳಿದ್ರೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಮಾತ್ರ ಅಲ್ಲ, ಇಲ್ಲಿಂದ ರಾಜಧಾನಿವರೆಗೆ ರಾಜಧಾನಿಗಳು. ಮೊನ್ನೆ ದೇರ್ಲಕಟ್ಟೆಯಲ್ಲಿ ಒಂದು ಖಾಸಗಿ ಆಸ್ಪತ್ರೆಯವರು ಇಡೀ ರಸ್ತೆಗೆ ಇವತ್ತು ಅಡ್ಡಲಾಗಿ ಒಂದು ಸರ್ಕಲ್ ನಿರ್ಮಾಣ ಮಾಡಿದ್ದಾರೆ. ಆ ಸರ್ಕಲ್ ನಿರ್ಮಾಣದ ಉದ್ಘಾಟನೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬರ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿ ಬರ್ತಾರೆ. ಇಲ್ಲಿನ ಉಪಮುಖ್ಯಮಂತ್ರಿಗಳು ಖಾಸಗಿ ಆಸ್ಪತ್ರೆ ದಣಿಗಳ ಮನೆಗಳಿಗೆ ಹೋಗಿ ಊಟ ಮಾಡ್ತಾರೆ. ನಮ್ಮ ಆರೋಗ್ಯ ಮಂತ್ರಿಗಳಂತೂ ಬಿಡಿ, ಪ್ರತಿಯೊಂದು ಅವರ ರಾಜ್ಯ ಜಿಲ್ಲಾ ಪ್ರವಾಸದಲ್ಲಿ ಒಂದೊಂದು ಖಾಸಗಿ ಆಸ್ಪತ್ರೆಗಳ ದಣಿಗಳ ಮನೆಯಲ್ಲಿ ಬಾಡೋಟ ಮಾಡುವಂತವರು. ಇವರಿಂದ ಈ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂತ ಪ್ರಶ್ನೆ ಇದೆ. ಬಂಧುಗಳೇ, ಜನ ಇವತ್ತು ಜಾಗೃತರಾಗದಿದ್ದರೆ, ಜನ ನಾವು ಎಚ್ಚೆತ್ತುಕೊಳ್ಳದಿದ್ರೆ ಇವತ್ತು ಯಾರಿಗೂ ಕೂಡ ಒಂದು ಕಾಯಿಲೆ, ಒಂದು ಸಣ್ಣ ಕಾಯಿಲೆ, ಕ್ಯಾನ್ಸರ್ನಂತ ಕಾಯಿಲೆ, ನಾವೆಷ್ಟು ಕೂಡ ನಾವು ಬದುಕ್ತೀವಿ, ನಾವು ದುಡಿತೀವಿ, ನಮ್ಮಷ್ಟು ನಾವು ಬದುಕ್ತೀವಿ ಅಂತ ಹೇಳ್ಕೊಂಡು ತಮ್ಮ ಪಾಡಿಗಿದ್ದಂತವ್ರನ್ನ ಕೂಡ ಇವತ್ತು ಭಿಕ್ಷೆ ಎತ್ತುವಂತ, ಕೈ ಚಾಚುವಂತ ರೀತಿಯಲ್ಲಿ ಬೀದಿಗೆ ತಂದಿಳಿಸ್ತಾ ಇದೆ ಇವತ್ತು ಕಾಯಿಲೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ,
ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.